ಮಂಗಳೂರಿನ ಭಾರತ್ ಸಿನಿಮಾಸ್ನ ಪ್ರೀಮಿಯರ್ ಶೋನಲ್ಲಿ ಸಿನಿ ತಜ್ಞರಿಂದ ಹಾಗೂ ಮಾಧ್ಯಮ ಮಿತ್ರರಿಂದ ಮುಕ್ತ ಕಂಠದಿಂದ ಪ್ರಶಂಸಿಸಲ್ಪಟ್ಟ ಮತ್ತು ಕೋಲಾಪುರ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಹಾಗೂ ಕ್ಲಬ್ಬಿ ಆನ್ಲೈನ್ ಮಿನಿ ಮೂವಿ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ಕಂಡು ಕರ್ನಾಟಕ ರಾಜ್ಯ ಸರ್ಕಾರದ ಕಿರುಚಿತ್ರ ಪ್ರಶಸ್ತಿಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿರುವ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ. ಇವಾಗ ಕಿರುಚಿತ್ರಗಳು ಬಹಳಷ್ಟು ಬರ್ತಾ ಇವೆ ಮತ್ತು ಒಂದು ಚಿಕ್ಕ ಕಥೆಯನ್ನು ನಾವು ಖಂಡಿತವಾಗಿ ಒಂದು ಸಂದೇಶವನ್ನು ಕೊಡಬೇಕಾದರೆ 15 ನಿಮಿಷದಿಂದ 20 ನಿಮಿಷದಲ್ಲಿ ಕೊಡ್ಬೋದು. ಯಶರಾಜ್ ಅಂತ ಒಬ್ಬ ಅನುಭವಿ ನಿರ್ದೇಶಕ ನಿರ್ಮಾಪಕ ಇದಕ್ಕೆ ಕೈ ಹಾಕಿದ್ದಾರೆ. ಈ ಚಿತ್ರವು ಉತ್ತಮವಾಗಿ ಮೂಡಿಬರಲಿ, ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಲಿಂದಲೇ ಹಾರೈಸಿ ಈ ಕಿರುಚಿತ್ರ ಸತ್ತ ಕೊನೆ ಇಷ್ಟರಲ್ಲಿಯೇ ದೂರದರ್ಶನದಲ್ಲಿ ಪ್ರಸಾರವಾಗಿದೆ. ಇದು ನವೆಂಬರ್ 1ನೇ ತಾರೀಕು 11 ಗಂಟೆಗೆ ಮಂಗಳೂರು ಮಿರರಲ್ಲಿ ಬಿಡುಗಡೆಯಾಗಲಿದೆ. ಕಾತುರದಿಂದ ಈ ಚಿತ್ರವನ್ನು ಆಲಿಸಿ ಅವರಿಗೆ ಪ್ರೋತ್ಸಾಹ ಕೊಡಿ. ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ ಸತ್ತ ಕೊನೆ. ಸತ್ತ ಕೊನೆಯಲ್ಲಿ ಸತ್ತ ಕೊನೆ ದೆವ್ವಾಗಿವ್ವ ಮೋಹಿನಿ ರೂಪದಲ್ಲಿ ತಿರುಗುತ್ತಾ ಇರುತ್ತೆ. ಸತ್ತ ಕೊನೆಗೆ ಅರ್ಥ ಅದರಲ್ಲಿದೆ. ಸತ್ತ ಕೊನೆ ನಾನ್ ತೋರಿಸ್ಲಾ? ಸತ್ತ ಕೊನೆ ಸತ್ತ ಕೊನೆ ಇದೇ ನವೆಂಬರ್ 1 ರಾಜ್ಯೋತ್ಸವದಂದು ಮ್ಯಾಂಗ್ಲೋರ್ ಮಿರರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬಿಡುಗಡೆಯಾಗಲಿದೆ. ವೀಕ್ಷಿಸಿ, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ.